ತರಾನಡ್ ಬೊಕ್ಕ ವಾತೇರು ಅಕ್ಲು ಬತ್ತದು ಪೇರಿ ಇಂಕಲ್ ತೋಜ್ಜಿ ಕೆಲವರ ಅಕ್ಲ ಮೆಸೇಜ್ ಬರ್ತುಪ್ಪುನಗಲ ಅಲ್ಪ ಮಿತ್ತ ಬರ್ತುಜಿ ಗೊತ್ತುಂಟಾ. ನನ್ನ ಗಂಡ ಕೂಡ ಇದ್ದಾರೆ. ಇಂಚುವಲೆ ಇಡೆ ಇಂಚುವಲೆ ಇಂಚುವಲೆ ಬಾ ಗಂಡ ಬಾ. ಏಗ ಮುಗಿತಾ ಮರ್ಯಾದೆ ಮುಲ್ಪ ಬಾಲೆ ತುಲಾಲೆ ಬಲೆಪ್ಪ ಇಲ್ಲ ಯಾರ ಲೈವ್ ಹಾಯ್ ಗೈಸ್ ಹಲೋ ಗೈಸ್ ಬರ್ತಾ ನಾಚಿಗೆ ಅದು ನೋಡಿ ಗೈಸ್ ಯಾರು ಸಹ ಇಲ್ಲ ಅಂತ ಹೇಳಿ. ಬಂದ್ರೆ ಮೆಸೇಜ್ ಮಾಡಿ, ಗೊತ್ತಾಗ್ತಿಲ್ಲ ಯಾರೆಲ್ಲ ಬಂದಿದ್ದೀರಿ ಅಂತ. ನೋಟಿಫಿಕೇಶನ್ ಲೇಟ್ ಅಲ್ವಾ ನಿಮ್ಗೆ ಬರೋದು, ಒಂದು 5 ನಿಮಿಷ ಇದ್ರಲ್ಲೇ ಹೋಗ್ತದೆ. ಅಲ್ಲೇ ಬತ್ತೇರ ತುಲ ಅಲ್ಪ 0 ಐತಲ್ಲ ಮೂಲ ಬತ್ತೆ ಇರ್ತದೆ. ಹಲೋ ದಿವ್ಯಾ, ಸುಷ್ಮಿತಾ ಹಲೋ, ಮಮತಾ ಹಲೋ, ಹೇಗಿದ್ದೀರಿ? ಈ ನಂಚರಂತೆ ಒಟ್ಟು ಕುಲ್ಲವ ಎನ್ನ ಗುಜ್ಜಲ ಇಟ್ಟಿದ್ದಾರೆ ಅವಾಗ. ಹಲೋ ಪವಿತ್ರ, ಹೇಗಿದ್ದೀರಿ? ಎಲ್ಲ ಊಟ ಆಯ್ತಾ? ನಂದಾಯ್ತು ಊಟ. ನನ್ಗೆ ಬೀನ್ಸ್ ಪಲ್ಯ ಮತ್ತೆ ಸಾರು ಮತ್ತೆ ನುಂಗಿಲ್ ಮೀನ್ ಚಟ್ನಿ, ಒಣಗಿದ ಮೀನ್ ಚಟ್ನಿ. ತನ್ವಿ ಶೆಟ್ಟಿ ಹಲೋ, ಜಯಂತಿ ಹಲೋ, ಎಲ್ರು ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದೆಲ್ಲ? ನಂದು ಊಟ ಆಯ್ತು. ಇನ್ ಮುಂದೆ ನಾನು ವಾರಕ್ಕೆ ಒಂದೇ ಸಲ ಆಯ್ತು ಲೈವ್ಗೆ ಬರೋದು. ನಂಗೆ ಲೈವ್ಗೆ ಬರ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ವಾರಕ್ಕೆ 1 ಸಲ ಬರ್ತೇನೆ. ಯಾವಾಗಂತ ಹೇಳ್ತೇನೆ ಮಾತ್ರ. ಒಂದೇ ಸಲ ಆಯ್ತಾ ವಾರಕ್ಕೆ, ಡೈಲಿ ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಈ ನಾನ್ ವೆಜ್ ತಿನ್ಪುನ್ನೆ ಅಂದ್ ಬುಕದಾದ ಅನ್ಪುನು ಬೊಲ್ಪ ಮೀದು ಪೋನಾಡು ದೇವರಿಗೂ ಮನಸ್ಸು ಶುದ್ಧ ಇತ್ತು ನಾಡಿಗೆ ಪಂತೇರು ಕಂಟೆ ಮಾಡೋದು ಎಲೆ ನಾಗರ ಪಂಚಮಿ ಅಂದ ಎಲ್ಲ ದಿನ ಪೂಜಾ ನಿಮ್ಮ ಮಾತು. ಓಹೋ ಓಹೋ ಹಲೋ ಶೈಲೇಶ್ ಪೂಜಾರಿ, ಯಾರಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತೆಮ್ಮ ಅಲ್ಲಿ ತೆಮ್ಮ ಪಗ ಪಗಾಲಿ ಪೊಕ್ಕಡೆ ತೆಮ್ಮ. ಮತ್ತೆ ಅದೇ ನಾನು ಹೇಳಿದೆ ಅಲ್ವಾ, ಇನ್ನು ವಾರಕ್ಕೆ 1 ಸಲ ಮಾತ್ರ ಆಯ್ತಾ ಲೈವ್. ಬಾ ನಿನ್ನೆ ಹೇಳಿದ್ರಲ್ವಾ ಲೈವ್ ನೋಡ್ಲಿಕ್ಕೆ ಬರುದೇ ಮಗನ್ ನೋಡ್ಲಿಕ್ಕೆ ಅಂತ, ಅದಕ್ಕೆ ಇವತ್ತು ಮಗನ್ ಕೂರಿಸಿದ್ದೇನೆ. ನೋಡಿ ಕೂಗ್ತಾಳೆ, ಅದಕ್ಕೆ ಲೈವ್ಗೆ ಕರ್ಕೊಂಡು ಬರುದಿಲ್ಲ. ಇದ್ರೆ ಬರ್ಕೊಂಡು ನಾನು ಬಾಲೆಗೆ ಇದ್ರೆ ನಿದ್ರೆ ಲಕ್ಕಿನಿ ಇದು ಅಲ್ತುಲೆ 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 ಅಪ್ಪೆನ ಮನೇಲಿ ಏರ್ ಮಗೆ ಅಲ್ಲ ನಿದ್ರೆ ಆಂಡು ಹೊರ ತಾಂಡು ನಾನು ಎಂಕ್ಲಿ ನಿದ್ರೆ ಅಂತ ಅಂದೆ ಇರಗೆ ನನ್ನ ಬಾಲೆ ಅಲೆ ಗುಂಜು ಕೊಪ್ಪುನ ಕೊರಲೆ ಎಣ್ಣೆ ಮೂಲ ಕೊಡುತ್ತಲೆ. ಆನೆ ಉಂಟು ಆನೆ ನನ್ನ ಬಾಯಿಗೆ ಬಾಡುವಲ್ಲ. ಬಾಲ್ಯದ ಅಮ್ಮೆಯರು ಇಲ್ಲಿದ್ದಾರೆ, ಈಚೆ ಬನ್ನಿ ಸ್ವಲ್ಪ ಮುಖ ತೋರಿಸಿ ನಿಮ್ಮ ದರ್ಶನವಾಗಿ. ಈರ್ ಬಾಲೆ ಇಂಚಿಗೆ ಬಾಲೆತಾ ಇನ್ನಲ್ಲ ಒಂಜಿ ದರ್ಶನ ಅವಡು ಅಲ್ಲಿ ಜನ ಯಾರಲ್ಲ ಅದು ಮೊಬೈಲ್ ಅಲ್ಲಿ ಸಾಕಾಗುದಿಲ್ಲ, ಪ್ಲೇಸ್ ಸಾಕಾಗುದಿಲ್ಲ. ಮತ್ತೆ ಯಾರಿಗೆ ಎಂತ ಸ್ಪೆಷಲ್? ತುಂಬಾ ಜನ ಇವತ್ತು ನಾಳೆ ನಾಗರ ಪಂಚಮಿ ಅಂತ ಇವತ್ತು ವೆಜ್ ಆಗಿರ್ಬೋದು. ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಅಲ್ವಾ? ಇನ್ನು ವಾರಕ್ಕೆ 1 ಸಲ ಲೈವ್ಗೆ ಬರ್ತೇನೆ. ನಿಮ್ಮ ನೆಟ್ ಸ್ವಲ್ಪ ಸೇವ್ ಆಗ್ಬೋದು, ಇಂಟರ್ನೆಟ್ ಎಲ್ಲ ಸೇವ್ ಆಗ್ತದೆ ನಿಮ್ಮದು. ನನಗೆ ಅನ್ಲಿಮಿಟೆಡ್ ಇಂಟರ್ನೆಟ್, ನೋ ಪ್ರಾಬ್ಲಮ್. ಹಾಯ್ ಹಲೋ ವನಿತಾ ಸಾಲಿಯನ್, ಹೇಗಿದ್ದೀರಾ? ಲಚ್ಚು ಚಿ 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 ಬಾಬಾ ವೆಜ್ ಓಕೆ. ಅಂಡೆ ಮನಸ್ಸು ಎಂಕ್ಲಾಂಡಿ ಇನ್ನ ಅಂಡೆ ಮನಸ್ಸು. ಹಾಯ್ ಸಿಸ್ ಬ್ರೋ ವನಸಾಂಡೆ ವನಸಾಂಡು ಇರ್ನಾಂಡೆ ఒక ఇంచల్లో వనసాండ వనసాండ నిఖిల్నాండే మనసు. హలో లచ్చు లచ్చు
ಇದು ಪಂಡರತ್ತೆ ಲಚ್ಚುಲೆ ತುಂಬ ರೈಕಿನಿಲೆ ತುಂಬ ಇದೆ ಅಂಡ್ ಒಂಚೂರು ಕೊಡ್ತರಲ್ಲಿ ನಿದ್ರೆ ಹಾರ್ಕೊಂಡು ಹೊರತ ನಿದ್ರೆ ಆಂಡ್ ನಾನು ಹೊರತ ನಿದ್ರೆ ಓಡಾತೆ ಅಲ್ಲ ಬುಕ್ಕ ದಾಯ್ತಪ್ಪ ದಾಯ್ತಾನೆ ನೀತ ವ್ಲಾಗ್ ತುಯ್ಯಾರೆ ಮಾತಾ ಇವತ್ತಿದ್ದು ವ್ಲಾಗ್ ಎಲ್ಲ ನೋಡ್ಲಿಲ್ಲ ನೀವು ಇನ್ನೂ ಸಹ ನೋಡಿ ವ್ಲಾಗ್ ನೋಡಿದ್ರೆ ಮಿಸ್ ಮಾಡದೆ ನೋಡಿ ಇವತ್ತಿದ್ದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ನಾನು ಸಾಂಗ್ ಎಲ್ಲ ಹೇಳಿದ್ದೇನೆ ನೋಡಿ ನನ್ನ ಗಂಡನಿಗೋಸ್ಕರ ಸಾಂಗ್ ಎಲ್ಲ ಇದೆ ಎಷ್ಟು ಸಾಂಗ್ ಹೇಳಿದ್ದೇನೆ ಗೊತ್ತುಂಟ 1 2 ಅಲ್ಲ 3 4 ಸಾಂಗ್ ಹೇಳಿದ್ದೇನೆ ನೋಡಿ ಮಾನಿಡು ಬಸ್ಸ ಉಂಡೆ ಮಾನಿಡಿಜ್ಜಿಯ ನೆನ್ ಕಬಕ್ಕಡುಲ್ಲ ಈ ಬಸ್ಸ ಇತ್ತಂಡು ತುಯ್ಯ ಶೋಕುಂಡು ಓಕೆ ಓಕೆ ಥ್ಯಾಂಕ್ ಯು ಎಲ್ಲ ಮಾಣಿಗೆ ಪೋಂದುಲ್ಲ ನಾಗರ ಪಂಚಮಿ ಅತ್ತೆ ಅಂಚಾದು ಸೊ ನಾಗರ ಪಂಚಮಿದ ವ್ಲಾಗ್ ಏಪ ಬರ್ಕೊಂಡು ಗೊತ್ತುಜಿ ಬತ್ತಿನ 2 ದಿನ ಕರಿಪುಣ ಅದು ಸೂಪರ್ ಆತಂದು ಸಾಂಗ್ ಅಂದೆ ಥ್ಯಾಂಕ್ ಯು ಓಕೆ ಯಾನು ತುಲೆ ಸೂಪರ್ ಯಾನ್ ಪುಗರ್ ಅಕ್ಲಿ ಪುಗರ್ನೆ ನಾನಲ್ಲ ಹೊಗಳಿದ್ದು ಇವರೆಲ್ಲ ಹೊಗಳಿ ಎಲ್ಲ ನೀವೆಲ್ಲ ಹೊಗಳಿದ್ದು ಸಾಂಗ್ ಬಾರಿ ಆಗ್ತದೆ ಸಾಂಗ್ ಹ್ಯಾಪಿ ನಾಗರ ಪಂಚಮಿ ಅಡ್ವಾನ್ಸ್ ಮಾತರಿಗಳ ಹ್ಯಾಪಿ ನಾಗರ ಪಂಚಮಿ ಹಾಯ್ ಹಲೋ ಆರ್ಟ್ ಸೂಪರ್ ಅಂದತೆ ಯಾನೆ ಕ್ರಿಯೇಟ್ ಮಲ್ತೀನಿ ಅಂದ್ ಫನೇರ್ ಆಪುಜಿ ಅವು ಕೋ ಇನ್ಸಿಡೆಂಟ್ ಅದಂಚ ಆದಿತ್ತೆ ನಂಚ ವಿಡಿಯೋ ಮಲ್ತೀನಿ ಅದು ಮನೀಶ್ ಕಾರ್ಕರ್ ಹಲೋ ನಾನು ನೋಡ್ಲಿಕ್ಕೆ ಹೋದೆ ಆಗ್ಲೇ ನೀವು ಲೈವ್ಗೆ ಬಂದ್ರಿ ಹಾಗೆ ನಾನು ಬಂದೆ ಹೌದಾ ಮತ್ತೆ ಮಿಸ್ ಮಾಡದೆ ನೋಡಿ ಆಯ್ತಾ ಇನ್ನ ಬಾಲೆದ ಪುದರ್ದಾದೆ ರಿಯಾನ್ ಶೀನ್ ಪುದರ್ ಬಾಲೆದ ಲೆಪ್ಪುನು ಲಚ್ಚುಂದು ಚಮ್ಮಿ 2004 ಹಲೋ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬುಟ್ಟಿ ಅಮ್ಮ ಇವಳು ಬಿಡುದಿಲ್ಲ ನನ್ನ ಮಗಳು ನೋಡಿ ನನ್ನ ಮುಖ ನೋಡ್ತಿದ್ದಾಳೆ ಈಗ ಮತ್ತೆಂತ ಥ್ಯಾಂಕ್ ಯು ನಂಗೆ ಕೆಲವರೆಲ್ಲ ಹೇಳಿದ್ರಿ ಟಿವಿಯಲ್ಲಿ ಹಲೋ ಟಿವಿಯಲ್ಲೆಲ್ಲ ಲೈವ್ ಹಾಕಿ ನೋಡ್ತಿದ್ದೀರಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತಾಯ್ತಾ ಬ್ಲಾಗ್ ಎಲ್ಲ ಟಿವಿಯಲ್ಲಿ ಹಾಕಿ ನೋಡ್ತಾರೆ ಅಂತ ಹೇಳೋ ಖುಷಿ ಆಯ್ತು ನಂಗೆ ಫೋಟೋ ಎಲ್ಲ ಬಂದಿದೆ ಟಿವಿಯಲ್ಲಿ ನೋಡುದು ಸೊ ಒಂದು ದಿನ ಮಿಸ್ ಆದ್ರೂ ಸಹ ಬೇಜಾರಾಗ್ತದೆ ಲಾಗ್ ಹಾಕ್ತೀರಿ ಅಂತೆಲ್ಲ ಹೇಳಿದ ನಂಗೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಹೇಳ್ತಾರೆ ಅಂತ ಇಷ್ಟ ಆಗ್ತದೆ ಅಂತ ನಂಗೆ ಖುಷಿ ಆಯ್ತು ಮಾತ್ರ ಆಯ್ತಾ ಎಲ್ಲ ನಾಗರ ಪಂಚಮಿ ಕೋಯರೇಜ್ ಎಲ್ಲ ಪಾರೆ ಉಂಡು ನಾಗರ ಪಂಚಮಿ ಇಂಕಲ ಕುಟುಂಬದ ನಾಗರ ಪಂಚಮಿ ಏಪಾಲ ಡಿಸೆಂಬರ್ ಪೇರ್ ಮೈಪೆರೆ ಪೂರ ಸೊ ಎಲ್ಲ ಇಂಕಲ ಊರುಡುಂಡು ಮಾನಿಡು ಅಂಚ ಬಾಲೆಲ್ಲ ಪೋಂದಿಲ್ಲ ಬೇರೆ ಬರ್ಪುಜೇರು ಬೇರೆ ರಜೆಜಿಗೆ ಹಲೋ ವಿನ್ಯಾಸ್ ಹ್ಯಾಪಿ ನಾಗರ ಪಂಚಮಿ ಅಕ್ಕ ಅಂಡ್ ಲಚ್ಚು ಬಾಬಾ ಫಾರ್ ಅಡ್ವಾನ್ಸ್ ಥ್ಯಾಂಕ್ ಯು ನಿಮಗೆ ಸಹ ಎಲ್ರಿಗೆ ಸಹ ಹ್ಯಾಪಿ ನಾಗರ ಪಂಚಮಿ ನಮ್ಮ ಎಂತ ವರ್ಷದ ಮೊದಲ ಹಬ್ಬ ಹೌದಲ್ಲ ವರ್ಷದ ಮೊದಲ ಹಬ್ಬ ನಾಗರ ಪಂಚಮಿ ಮತ್ತೆ ಎಲ್ಲ ಬರ್ತದೆ ವರಲಕ್ಷ್ಮಿ ಕೃಷ್ಣಾಷ್ಟಮಿ ಚೌತಿ ಎಲ್ಲ ಸಹ ಬರ್ತದೆ ವರ್ಷದ ಮೊದಲ ಹಬ್ಬ ನಾಗರ ಪಂಚಮಿ ಅದು ಆಂಕರಿಂಗ್ ಮಾಡೋದು ಒಂದು ಸ್ಕ್ರಿಪ್ಟ್ ಓದಿದ್ದೆ ಹಾಗೆ ನನಗೆ ಇನ್ನೊಬ್ಬ ಹಬ್ಬಗಳದ್ದೇ ಸೀಸನ್ ಫುಲ್ ಬ್ಲಾಗ್ ಎಲ್ಲ ತುಂಬ ಇರ್ತದೆ ಸುಚಿಕೆ ಹಲೋ ಪೂಜಾರಿ ಪಲ್ನೆಕ ಆಯಿಲ್ ಈರೆ ಮಲ್ಪುನಿ ಯಾನತ್ತು ನಮ್ಮ ಮಲ್ಪುನು ಅವಿನ ಮುಲ್ಪ ಕನತದ ಪ್ಯಾಕಿಂಗ್ ಮಲ್ಪುನು ಎನ್ನ ಬ್ಲಾಗ್ ಉಂಟು ತುಲೆ ಅಮ್ಮ ಮಲ್ಪುನ ಆಯಿಲ್ ಮಸ್ತ್ ಬ್ಲಾಗ್ ಪಾರ್ದೆ ಬ್ಲಾಗ್ ಚೆಕ್ ಬಾಲೆ ಪತ್ತಲೆ ಬ್ಲಾಗ್ ಚೆಕ್ ಮನ್ಪುಲೆ ಮಸ್ತ್ ಬ್ಲಾಗ್ ಪಾರ್ದೆ ಇಂಚ ಆಯಿಲ್ ಮನ್ಪುನು ನಿಕ್ಲೆ ಗ್ರಿಲ್ಲಲ್ಲಿ ಮನ್ಪೋಲಿ ಫೋಟೋನ ಸೊ ಅಮ್ಮ ಬಾಲೆಗೆ ಎಣ್ಣೆಲ್ಲ ಮಲ್ಪೇರು ಬಾಲೆಗುಂಡತೆ ಅವರ ಎಣ್ಣೆದ ಕೊಡ್ಲೆ ಎಣ್ಣೆದ ಬಾಲೆ ಬಾಲೆದ ಎಂಕಲ್ ಮನ್ಪಿನ ಆಯಿಲ್ ಈ ಸರ್ತಿ ಅಂತ ಬಾಟಲ್ ಚೇಂಜ್ ನನಂಜ್ ಬಾಟಲ್ ಉಂಡು ಅದಕ್ಕೆ ಒಂಚೂರು ಜಾಸ್ತಿ ಆಯ್ತು ಒಂದು ಉಂಡದೆ ಒಂದು ಬಾಲೆದ ಎಣ್ಣೆ ಮಸಾಜ್ ಮಾಡ್ತಾರೆ ಒಂದು ಈ ಬೇರು ಆತ ಸುಲಭ ತಿಕ್ಕುಜಿ ಇದು ಕಾಡು ಮಣ್ಣದ ಉಲಾಯಿ ತಿಕ್ಕು ನಾವು ಮಸ್ತ್ ಡೀಪ್ ಕೋಪುನಿಗೆ ಇಂಚಿನ ಐತಾಳದ ಬೇರೊಂದು ಐತಾಳು ಬೇರು ಹಸ್ಬೆಂಡ್ಗೆ ದಾದ ಜಾಬ್ ಆರು ಡ್ರೈವರ್ ಅದುಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ತಾಲೂಕು ಆರೋಗ್ಯ ಇಲಾಖೆಡು ಡ್ರೈವರ್ ಅದುಲ್ಲೇ ವನಸಾಂಡ ಇಂಕ್ಲಾಂಡೆ ಅಂದ್ರೆ ಏನೇನು ಇಲ್ಲಲ್ಪ ಅಡ್ವರ್ಟೈಸ್ಮೆಂಟ್ ಆಂಡಾಗೇನ ಕಂಡನ್ಕೇನು ಎರೆಗಂಡ ಬೋರ್ಡ್ ಕಾಂಟ್ಯಾಕ್ಟ್ ಮನ್ಪುಲೆ ಅವೆತ್ತ ಡೀಟೇಲ್ಸ್ ಕಡಪ ಬೆಂಚ ಆಯಿಲ್ ಮನ್ಪುನಿದ್ಲ ಉಂಡು ಆ ಲಾಗಡ್ ಪಾರ್ದೆ
ಕೆಲದಕ್ಕೆ ಗಂಚಿನ ಪೂರ ತಿಕ್ಕ ಗಿಡ ಮುಳಿಕೆ ಅವು ತಿಕ್ಕಂಡ ಇಲ್ಲಲ್ಲಿ ಮಲ್ಪೊಲಿ ತೊಂದರೆ ಹೆಚ್ಚಿ ನಿಕ್ಲೆಗೆ ಎಂಚನ್ ಪನ್ ಕೊರ್ಪ ಬೋಡಾಡ. ಓ ನನ್ನ ಮಗಳು ನಿಲ್ತಾಳೆ ನೋಡಿ, ನಿಂತಿದ್ದಾಳೆ, ನಿಲ್ಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಷ್ಟೇ. ಯಾರಾದ್ರೂ ಇಟ್ಕೊಂಡ್ರೆ ಮಾತ್ರ, ಇಲ್ಲದಿದ್ರಿಲ್ಲ. ಅಲ್ಪಡ್ದು ಬತ್ತು ಬೊಕ್ಕ ಪಂತಿಗೆ ಪೂರ ಕೆಲಸಕ್ಕೆ ಪೋಪುನ್ಯಾಯಿ ಅಂದಂದು ಅರ ಮಧ್ಯಾಹ್ನ ಕರಿಪುಂಡು ಬನ್ನಾಗ ಅವೆರ್ದು ಬೊಕ್ಕ ಕೃಷಿತ ಬೇಲೆ ಅವೆರ್ದು ಬೊಕ್ಕ ಅರೆಗೆ ಇಲ್ಲದ ಬೇಲೆನೆ ಇಪ್ಪುಂಡು. ಸೊ ಕೃಷಿಲ ಮದಿಮೆ ಆಪುನ ಟೈಮ್ ಡಾರೆಗ್ ಬೇಲೆ ಇಜ್ಜಂಡು ಕೃಷಿ ಮಾತ್ರ ಮಲ್ತೊಂದು ಇತ್ತೇರು. ಇತ್ತೆ ಮದಿಮೆ ಆಯ್ ಬೊಕ್ಕ ಐತೆ ಒಂಜಿ ವರ್ಷ ಆಂಡಾರೀಗ ಬೇಲೆ ತಿಕ್ಕದು. ನಿಜ ಬೇತದಾಲಕ್ಕೆ ಏನೇರ ಉಂಡಾ, ಏನಾದರೂ ಕೇಳಿಕೊಂಡ. ಹಲೋ ತಿಮ್ಮರಾಜು, ಹೊಸೊಬ್ರ ಸಬ್ಸ್ಕ್ರೈಬ್ ಮಾಡಿ, ಮೇಲೆ ರೆಡ್ ಬಟನ್ ಇರ್ತದೆ, ಕ್ಲಿಕ್ ಕೊಡಿ. ಮತ್ತೆ ಯಾರು ಕೇಳಿದ್ರಿ ಇದು ಹಲ್ಲಿನ ಹತ್ರ ನಿಮ್ದು ಎಂತ ಅಂತ ಕೇಳಿದ್ರಿ. ಅದೆಂತ ಗೊತ್ತುಂಟಾ, ಹಲ್ಲು ಕಿನ್ನಿಟ್ಟದು, ಮರಿ ಇಟ್ಟದು ಹಲ್ಲು. ಅದು ಸಣ್ಣದಿರುವಾಗ ನಾನು ಹಲ್ಲು ಅಲ್ಗಾಡ್ತಿತ್ತಲ್ಲ, ಅದು ತೆಗ್ದಿರ್ಲಿಲ್ಲ ಅಲ್ಲ, ಹಾಗಾಗಿ ಅದು ಹಲ್ಲಿನ ಮೇಲೆ ಬಂದಿತ್ತು. ಆನಂತರ ತೆಗ್ದೆ ಅಲ್ವ, ಅದು ಹಾಗೆ ಉಳಿದಿದೆ ಅದು ಇಲ್ಲಿ. ಮತ್ತೆಂತ, ಹಲೋ, ನೆಕ್ಸ್ಟ್ ಕ್ವೆಶನ್ ಏಪ್ಪ, ನೆಕ್ಸ್ಟ್ ಕ್ವೆಶನ್ ಆಯ್ನತ್ತೆ ಬೇಗ ಕೋಡಿದ ಕ್ವೆಶನ್ ವಿನ್ನರ್ಗಳ ಒಂದು ಕಡಪದೆ. ಸೊ ಮುರಾಣಿ ಕಡಪ ಇನ್ನ ಅನ್ಬಾಕ್ಸಿಂಗ್ ವಿಡಿಯೋ ಕಡಪದೇರು ಅವನ್ ಆಯ್ನತ್ ಬೇಗ ಪಾಡ್ವೇನು ಎಲ್ಲ ಅಂಚಿತ ಬ್ಲಾಗ್ ಪಾಡ್ವೆ ತೂಕ ಏಪನ್ ಪನ್ಪೆ. ಹಸ್ಬೆಂಡ್ ಆದ ವರ್ಕ್ ಮಾಡಿ ನಾವು ಏಕಡೆ ಪಂಡೈತೆ. ಹಸ್ಬೆಂಡ್ ತಾಲೂಕು ಆರೋಗ್ಯ ಇಲಾಖೆ ಉಂಡತೆ ಪುತ್ತೂರು, ಅವಕ್ಕೆ ಡ್ರೈವರ್ ಆದಲ್ಲಿ. ಬೊಕ್ಕ ಕೃಷಿ, ಮೇನ್ ಕೃಷಿ ಒಂದು ಸೆಕೆಂಡರಿ ಅದು ಗೌರ್ಮೆಂಟ್ ಗಂಗಾಧರ್ ಕುಲಾಲ್ ದಾನೆ ಎಡ್ಡೆ ಬೊಕ್ಕ ಎಂಚೆಲ್ಲರು ತುಲೆ ರಿಂಗ್ ಲೈಟ್ ಇತ್ತಂತೆ ಅನ್ ಶೋಕು ತೋಜನೆ ನಾನು ಆಯ್ತಂದು ಪೂರ ಪೋತುಂಡು ಟ್ರೈಪಾಯ್ಡ್ ಪೂರ ಪೋತುಂಡು ರಿಂಗ್ ಲೈಟ್ ಎಲ್ಲ ಟ್ರೈಪಾಯ್ಡ್ ಬೇತನದೇ ತೊಂದೆ ಅನ್ ಹೊಸತ್ತು ಎನ್ನ ರಿಪೋರ್ಟಿಂಗ್ಗೆ ಹೆಲ್ಪ್ ಆವಡ್ ಪಂಡೆ ತೊಂದಿನಿ ಅವಿಟ್ಟು ಈ ರಿಂಗ್ ಲೈಟ್ ಮುಂಚೆ ತಿಕ್ಕದು ಎತ್ತು ಬಂದು ಚೂರು ಮೇಕಪ್ ಪೂರ ಮಲ್ತನೋಡತ್ತೆ ಶೋಕೋಜುಂಡು ರಿಂಗ್ ಲೈಟ್ ಮೇಕಪ್ ಮನ್ಪುಜ್ ಕಮ್ಮಿ ಓಡಾಣ ಪೋಣ ಮಾತ್ರ ಒಂಚೂರು ಪೌಡರ್ ಮೇಲೆ ತಂದು ಕೊಪ್ಪೆ ಅಂತ ಬೊಕದಾಲ ಕ್ವೆಶನ್ ಕೇನಿರತ್ತನ ಕೇಳನೆ ಬೇಗ ಬೇಗ ನಾನೊಂಜಿ 5 ನಿಮಿಷ ಒಲ್ಲೆ ಬೊಕ್ಕ ಲಿಫ್ಟ್ ಆವನಲ್ಲ ನಾನು ವಾರ ಗೋರ ಮಾತ್ರ ಲೈವ್ಗೆ ಬರ್ಪುನು ಡೈಲಿ ಬರ್ರಾಗ ಹಾಕುಜಿ ನಾನು ಸೊ ಅಂಚಾದ ಸಂದೀಪ್ ಹಲೋ ಚಶ್ಮಿತಾ ಹಾಯ್ ರಬಿ ಪೂಜಾರಿ ಅತ್ತಪ್ಪ ಯಾನ್ ರಿಯಲ್ ಆದ ತೂತೆ ಶೂ ಕುಲ್ಲರ್ ಓಲ್ ತೂತಾರಿ ಬಬ್ಬಿ ಪೂಜಾರಿ ಎನ್ನ ಗುರ್ತೊಂಡೆ ಇರಿಗ ಚಶ್ಮಿತಾ ಎಸ್ ಹಲೋ ಎಂಚೊಲ್ಲರು ಮತ್ತೆಂತ ನಾನು ಎಂಥದ್ದು ಹೇಳಬೇಕು ಅಂದ್ಕೊಂಡೆ. ಸೌಖ್ಯ ಇರೆಂಚಲ್ಲ ಯಾನ್ ಸೂಪರ್ ಉಳ್ಳೆ ನಮ್ಮ ಏಪಲ್ ಸೂಪರ್ ಡೂಪರ್ ನನ್ನ ಮಗಳು ಉಪದ್ರ ಅಂತ ಅದೇ ಸ್ಕ್ರೀನ್ ಪೂರ ಒಯ್ತೊಂದಿಲ್ಲ ಯಾನ್ ಕಂಡಿಡು ಮೊಬೈಲ್ ತಿದ್ದು ಲೈವ್ ಬರ್ತದೆ ಹಾಲು ಕಂಡಿದ್ದು ಸ್ಕ್ರೀನ್ನೇ ಒಯ್ತೊಂದಿಲ್ಲ ಯಾನ್ ಸೂಪರ್ ಇರೆಂಚೊಲ್ಲರು ಯಾನ್ ಸೂಪರ್ ಉಳ್ಳೆ ಹಾಗೆಲ್ಲ ಕತೆ. ಯಾರಾದ್ರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ರೆಡ್ ಬಟನ್ ಅಂತೂ ಕ್ಲಿಕ್ ಕೊಡಿ. ಮತ್ತೆ ಏನಾದ್ರು ಮಾತಾಡಿಗುಂಟಾ ಬಟ್ ಇನ್ನ ವ್ಲಾಗ್ಡ್ ಫಾಲೋವರ್ ಆಯಿ ಬುಕ್ಕ ಈಟ್ ಕ್ಲೋಸ್ ಪಾತಿರೋದೊಂದು ಗೊತ್ತಾಯಿನಿ ಅಂದೆ ಅದು ಈ ಪಂಡರತೆ ಡೈರೆಕ್ಟ್ ತೂತೆ ಪಂಡದು. ಸೊ ಡೈರೆಕ್ಟ್ ಏಪ ತೂತಾರೆ ಗೊತ್ತಿತ್ತು ಯಾನೆಂಚ ಗೊತ್ತುಂಡೆ ಇಂಕ್ಲ ಕೈತ್ತಲ್ಲದಕ್ಕಲ್ಲ ಮತ್ತೆ ಇಪ್ಪರತೆ ಕೆಲವುದಕ್ಕಲ್ಲ ಪಾತೇರು ಬೇಡ ಕೆಲವು ಪುರ ಎಂಚ ಗೊತ್ತುಂಡೆ ಎಂಕ್ ಎನ್ನ ಒಂಜಿದಾದ ಪಂಡ ಯಾನ ಏರನ್ನ ಪಾತೇರನ್ನ ಬೇಗ ಪಾತ್ರೆ ಕ್ಲೋಸ್ ಆದ್ಬಿಡ್ಪೆ ಅವೇ ಯಾನೇರನ್ನ ಪಾತಿರ್ಜಿನ ಶಾತಿ ಪಾತಿರ್ವೆ ರೆಜ್ಜೆರ ಅಂಚ ಪುರ ನೆನೆತೊನ್ವೆ ಯಾನೇರನ್ನ ಪಾತಿರ್ನ ಡೈರೆಕ್ಟ್ ಪಾತಿರ್ವೆ ಯಾನ ಫ್ರೆಂಡ್ ಯಾರು ಪಾತಿರ್ಬೇಕ ಹೆಂಗ್ ಪಾತಿರ್ಜಿಂದ ಇವು ಏರದನ್ನ ಪಾತಿರ್ಜಿರ ಗುರ್ತಿತ್ತಿನಕಲ್ಲ ಅಂಚೆನೆ ಪಾತಿರ್ನ ಮಾತ್ರ ಏನ್ ಪಾತಿರ್ನ ಎತ್ಲಾ ಪಾತಿರ್ವೆ ಪಾತಿರ್ಜಿನ ತಿಗೆಯಾನು ಅಂಚ ವನಸಾಂಡ ದಾದ ಸ್ಪೆಷಲ್ ವನಸಾಂಡ್ ಎಂಕಿನಿ ವೆಜ್ಜಿಲ ಬೊಕ್ಕ ನುಂಗೆಲ್ ಮೀನ್ ಚಟ್ನಿಲ ಎಂಕಲ ಸಬ್ಸ್ಕ್ರೈಬ್ ಮಲ್ದಾರ ಯಾನಿದ್ರ ಪಂಡೈತೆ ಎಂಕ್ ಕಮೆಂಟ್ ಪಾಡ್ಲೆ ಮುಲ್ಪತ್ತು ಬ್ಲಾಗ್ಡ್ ಕಮೆಂಟ್ ಪಾಡ್ಲೆ ಅಪ್ಪಾಗ ಸಬ್ಸ್ಕ್ರೈಬ್ ಮಂತೆ ಮುಲ್ಪೆ ಈ ರೀತಿ ಇನ್ನ ಪುದರ್ ಎಂಕ ಬೊಕ್ಕ ಮರ್ತೋಪುಂಡು ಗಿರೀಶ್ ಗೌಡ ಬೆಳ್ತಂಡಗೆ ಅವು ಬೊಕ್ಕ ತಿಕ್ಕುಜಿರ್ನ ಅಂದು ಎಂಕ ಕಮೆಂಟ್ ಪಾಡ್ಲೆ ನಾನು ಸಬ್ಸ್ಕ್ರೈಬ್ ಮಂತೆ ಇದು ವಿ.ಎಸ್. ಕಟೀಲ್ಗೆ ಬರ್ಪುಜಾರ ಕಟೀಲ್ಗೆ ನನ್ನ ಏಪಯೇ ಕಟೀಲ್ಗೆ ಬಂದಾಗ ಫನ್ಪೆಯಾನು ಲೈವ್ ಬರ್ತದೆ ಫನ್ಪೆ ಎಲ್ಲ ಕಟೀಲ್ಗೆ ಬರೋದಿಲ್ಲ ಓಡೆಗಂಡ ಪಾರತ್ನ ಫನ್ಪೆ ಎಲ್ಲ ಮಾಣಿಗೆ ಹೋದಿಲ್ಲ
ನಾಗರ ಪಂಚಮಿ ಅಲ್ಪ ನಾಗಾಗ ಪೇರು ಮಲ್ಪರುಂಡು ಅಂಚ ಅದು ಪೋಂಡುಲ್ಲೆ. ನಿಮಗೂ ನಾಗರ ಪಂಚಮಿ ಶುಭ ಹಾರೈಕೆ ಗಂಗಾಧರ ಕೊಲಾಲ್. ಹಾ ತುಕುಡಿ ಹೆಂಚೊಲ್ಲಲ್ಗೆ ತರ ನಿನ್ನ ಕೊಂಜುಂಡತ ತಿಕ್ಕಲ ಮಗ್ಗ ಉಂಟು ಎಲ್ಲ ಮಾಣಿಗೆ ಬರ್ಪೆ ನಿನ್ನ ಮೊಬೈಲ್ ಶಾಪ್ಗೆ ಬರ್ತದೆ. ಹಲೋ ರಾಜೇಶ್. ಮತ್ತೆಂತ ಅದೇ ನಾಳೆ ಮಾಣಿಗೆ ಹೋಗ್ತಿದ್ದೇನೆ. ಮತ್ತೆ ಸದ್ಯಕ್ಕೆ ನಂಗೆ ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಮತ್ತೆ ಆಗಸ್ಟ್ 18ಕ್ಕೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು. ಎಲ್ಲಿ ಗೊತ್ತುಂಟಾ, ಕುದ್ರಡ್ಕ ಅಂತ ಪ್ಲೇಸ್. ಯಾರಾದ್ರೂ ಇದ್ರೆ ಉಪ್ಪಿನಂಗಡಿಯಿಂದ ಆಚೆ ಆಗ್ತದೆ, ಯಾರಾದ್ರೂ ಇದ್ರೆ ಹೇಳಿ ಆಯ್ತಾ. ಬಬ್ಬಿ ಪೂಜಾರಿ ಯಾನ್ ಏರಂದೀರೆಗೆ ಗೊತ್ತು ಬಟ್ ಏಪಲ ಈರು ಸಸ್ಪೆನ್ಸ್ ದೀಪರತೆ ಇನ್ನು ಯಾನ್ ಸೊ ಈರೆ ಗೆಸ್ ಮಲ್ಪಿ ಏರಂದು. ಬಬ್ಬಿ ಪೂಜಾರಿ ಇನ್ ಸತ್ಯ ಏರು ಗೊತ್ತಾ ಒಂದಿಜಿ ಒಲ್ಪ ಒಂದು ಕ್ಲೂ ಕೊರ್ಲೆ ಪನ್ಪೆನ್ ಎಂಕ್ಲು ಇಲ್ಲದ ಕೈತಲ್ಲ ಓಲನ್ ಪಲ್ನೆ ಎಂಕ್ ಕ್ಲೂ ಕೊರ್ಂಡ ಯಾನ್ ಪನ್ಪೆ ಏರಂದು. ಮೊಬೈಲ್ ಶಾಪ್ ಇಜ್ಜಿ ಬೊಕ್ಕ ಒಲ್ಪ ಒಪ್ಪುನು ಮಾರೈತಿತ್ತೆ ಬೇತೆ ವರ್ಕ್ ಮಂತಂದುಲ ಎಂಚ. ನಿಮಗೂ ಕೂಡ ನಾಗರ ಪಂಚಮಿ ಶುಭಾಶಯಗಳು ರಾಜೇಶ್ ಅವರೇ. ಎಲ್ರಿಗೆ ಸಹ ಶುಭಾಶಯ. ಫಸ್ಟ್ ವರ್ಷದ ಮೊದಲ ಹಬ್ಬ, ಎಲ್ಲರೂ ಖುಷಿ ಖುಷಿಯಾಗಿರಿ, ಹಬ್ಬವನ್ನು ಆಚರಿಸಿ. ಅಮ್ಮನ ಕೇಂಡೆ ಪಾಲನೆ. ಓಕೆ ಅಮ್ಮನ ಕೇಂಡೆ ಪನ್ಪೆ ಎಲ್ಲೇ ಪೋಪೆತೆ ಕೇಂಡೆ ಪನ್ಪೆ ಎಲ್ಲ ಬ್ಲಾಗ್ ಮನ್ಪೋಡು ಮಾಣಿದೊಂದು ಅಕ್ಕ 15 ಬಾಟಲ್ ಹೇರ್ ಆಯಿಲ್ ಕೇಂದಿರು ಅರೆಗ್ಲ ಕೊನೋಡು ಇಂಚ ಕೊನಪುನಿತ ಪೂರ ಪ್ಯಾಕ್ ಮಂತದ ಅವಡತ್ತಿ ಕೆಲವದಕ್ಕೆ ಪ್ಯಾಕ್ ಮನ್ಪೋಡತ್ತೆ ಮನ್ಪ ಬೊಕ್ಕಂದುಲು ಉಂಟು ಕೊರಿಯರ್ಲ ಮನ್ಪರುಂಡಾವ ಕೊರಿಯರ್ಗಳ ಬೈದನು ಆರ್ಡರ್ ಬೈದನು ಅನ್ನೆಲ್ಲ ಪ್ಯಾಕಿಂಗ್ ಮಂತಿಚ್ಚಿ ಮನ್ಪೋಡತ್ತೆ. ಎಲ್ಲೇ ಪೋತು ಏಪ ಬರ್ಪೋಣ ಎಲ್ಲೇ ಪೋದು ಎಲ್ಲೇನೆ ಬರ್ಪೆ ಎಲ್ಲ ಶುಕ್ರವಾರತ್ತೆ. ಹಸ್ಬೆಂಡ್ ಇಲ್ಲಲ್ದ ಅವಡು ಅಪ್ಪ ಇಲ್ಲಲ್ದ ಅವಡು ಶುಕ್ರವಾರ ಪೋಯರ ಬಲ್ಲಿಗೆ ಎನ್ನ ಖಂಡನಿ ಬಂಡನೆ ಅಂಚಾದು ಎಲ್ಲೇ ಪೋದು ಎಲ್ಲೇನೆ ಬರ್ಪೆ ಬೊಕ್ಕ ಎಂಗೆಲ್ಲ ಅಂಚಿಪಿರ ಪಾರೆ ಗುಂಡು ಏಪ ಗೊತ್ತನೆ 18 ತಾರೀಕಿಗೆ ಒಂದು ಚಿಲ್ಲೊಕ್ಕಿಲು ಉಂಡು ಅವೇ ಕುದ್ರಡ್ಕ ಅಂಚಾದು ಇಲ್ಲ ಪೋಂದುಲ್ಲ ಪಾಗ ಇಲ್ಲ ಪೋಪು ಒಂಚೂರು ಕಮ್ಮಿ ಪಂಡ ಬೊಕ್ಕ ಎನ್ನ ಬಾಲೆ ಸೆಟ್ ಆಪು ಜಲ್ ಆಯ್ತಾ ಎನ್ನ ಖಂಡನೆ ಅಲ್ಪ ಕಮೆಂಟ್ ಮಾಡೋದಿಲ್ಲ ಪಿರಾಡ್ಕೊಳ್ಳು. ಹಸ್ಬೆಂಡ್ ಆದ ಬೇಲೆ ಕಡಲ ಬಂಡೆ ಇರು ಬುಕ್ಕ ಬತ್ತಿನ ಓಕೆ ಹಸ್ಬೆಂಡ್ ತಾಲೂಕು ಆರೋಗ್ಯ ಹಸ್ಬೆಂಡ್ ಹೆಲ್ತ್ ಆಫೀಸರ್ ಡ್ರೈವರ್ ಅದು ಇಲ್ಲೇರು ತಾಲೂಕು ಗೌರ್ಮೆಂಟ್ ಬೊಕ್ಕ ಕೃಷಿ ಫಸ್ಟ್ ಅರ್ನ ಕೃಷಿ ಬೊಕ್ಕ ಆರು ಅಬ್ಬಾ ಎಂಕ್ ಕಾರ್ಲ ಬೇನೆ ಅವನು ಮೇನ್ ಕೃಷಿ ರೈತರಕ್ಕೆ ಏನಿರುಂಡಾ ರೀಸೆಂಟ್ಲಿ నా ಫಾಲೋವರ್ಸ್ ಇನ್ಸ್ಟಾಡುಲ್ಲಾರಾ ಬಬ್ಬಿ ಪೂಜಾರಿಂದ ಯಾನ್ ಫಾಲೋ ಮಂದೇನಾ ಎಂಕ್ ಎಂಚ ಗೊತ್ತಲೇ ನಿಖಿಲ್ ಮೆಸೇಜ್ ಪಾಡ್ನ ಫಾಲೋ ಮಲ್ಪೆ ಎನ್ನದಾಯ್ತ ಪಂಡ ಎಂಕೇರು ಗುರ್ತದಾಗ್ಲಿ ಗೊತ್ತಾಪುಜಿ ಗೊತ್ತಾಂಡೆ ಮಸ್ತ್ ಫಾಲೋ ಬರೋನುಂಡು ಇನ್ಸ್ಟಾಡ್ ಅವು ಅಮ್ಮನ ವಿಡಿಯೋ ಒಂಚು ವೈರಲ್ ಅವನುಂಡು ಅಂಚಾದು ಅಮ್ಮನಲ್ಲಿ ಎನ್ನಲ್ಲ ಒಂಚು ವಿಡಿಯೋ ವೈರಲ್ ಅವನುಂಡು ಇನ್ಸ್ಟಾಗ್ರಾಮಡು ಅಂಚಾದು ಕೆಲವು ಜಾಸ್ತಿ ಫಾಲೋವರ್ಸ್ ಬರೋದಿಲ್ಲತ್ತೆ ಅವು ಗೊತ್ತಾಪುಜಿ ನಾನು ಕೆಲವು ಗುರ್ತದಾಗ್ಲಿ ಅಪ್ಪ ಫಾಲೋ ಕೊದ್ದು ಉಟ್ಟೆ ಒಕ್ಕ ತುಂಬ ಫಾಲೋ ಮಂತ ನಾವು ನಾನಲ್ಲಿ ಅಂಚೆನೇ ಉಂಡು ಅಂಚಾದು ಗುತ್ತಿಜಿ ಎಂಕ್ ಇದು ಒಲ್ಪದಾರನ್ ಫಲ್ಲ ಪಕ್ಕ ಪನ್ಪೇನ್ ಕಂಡನಿಲ ಪೋಯರ ಬಲ್ಲಿಯ ಫ್ರೈಡೆ ಅವು ಎಂಕ್ ಗೊತ್ತುಜಿ ಒಂಜಿ ಪೊಣ್ಣಾಯನಾಲು ಫ್ರೈಡೆ ಇಲ್ಲು ಬುರ್ದು ಪಿದಾಯ್ ಪೋಯರ ಬಲ್ಲಿ ಪನ್ಪೇರು ಪೋದು ಬೇತ ಕುಲ್ಯದ ಬಲ್ಲಿ ನನ್ಪೇರು ಮದಿನಾಯ್ನಾಲು ಕಂಡನಿಲದು ಪಾರ ಬಲ್ಲಿ ಅಪ್ಪೆಲಲ್ದಲ ಶುಕ್ರವಾರ ಪಾರ ಬಲ್ಲಿ ಅನ್ಪೇರು ಅದು ಮುದಕ್ಕೆ ಪನ್ನ ದಾದನುಂಜಿ ಅರ್ಥ ಒಪ್ಪುನತ ಅಂಚಾದು ಬೊಕ ಮಂಗಳವಾರಲ ಪಾರ ಬಲ್ಲಿ ಅನ್ಪೇರು ಮಂಗಳವಾರ ಅಂಗಾರೆಲ್ಲ ಶುಕ್ರವಾರಲ ಪಾರ ಬಲ್ಲಿಗೆ ಸಿಂಗುಡೆಗಳ ಸಿಂಗುಡೆ ಬಂಗುಡೆ ಪೂರ ಉಂಡು ದಾಯ್ತಂದ ರೀಸನ್ ಎಂಕ್ಲ ಗೊತ್ತು ಜೈತಾವೆ ನಾನು ಹೆಂಗಿಂದ ಕೇಳಚ್ಚು ದಾಯಿಗಂದು ಬೊಕ್ಕ ಅವು ಪೂರ ಪೊಕ್ಕಡೆ ಆದುಪ್ಪೆಲ್ಲ ದಯಪಂಡ ದುಮ್ಮುದಕ್ಕಲು ಒಂಜಿ ದೈತನ ಪಂತೇರು ಪಂಡ ಐತದ ಅದನ್ನ ಅರ್ಥ ಒಪ್ಪುಂಡು ಪಂಡ ಐತೆ ಎಂಚ ಗೊತ್ತುಂಡೆ ಇತ್ತೆ ನಿಕ್ಲಿ ಬೋರ್ತನ ತೂಲೆ ಒಂಜಿ ಇಲ್ಲಡ್ ಇಲ್ಲೊಕ್ಕೆಲ್ಲ ಆಪುಂಡು ಓಕೆನಾ ಆ ಒಂಜಿ ವರ್ಷಡ್ ಇಲ್ಲಲು ಪೊಣ್ಣಗ ಮಂತ್ ಕೊಟ್ಪುಜೇರು ಅವೇ ಆಣನ ಇಲ್ಲಲು ಇಲ್ಲೊಕ್ಕೆಲ್ಲ ಅದು ಮದಿಮೆಯದು ಪೊಣ್ಣಲ್ಲೇ ತೊಂಬರ್ಪೇರು ಈಗ ಬೋರ್ತನ ತೂಲೆ ಇಲ್ಲೊಕ್ಕೆಲ್ಲ ಇತ್ತಂಡ ಪೊಣ್ಣನ ಕೊಡ್ದಾಯಿ ಬೊಕ್ಕನ ಇಲ್ಲೊಕ್ಕೆಲ್ ಮಂತ ದಯಪಂಡ ಲಕ್ಷ್ಮಿ ಪಿದಾಯಿ ಬೊಕ್ಕನ ಒಂಜಿ ತುಂಬುದಕ್ಕಲ ಒಂಜಿ ನಂಬಿಕೆ ಅದೇ. ಹಲೋ ಡ್ಯಾನ್ಸಿಂಗ್ ಸ್ಟಾರ್ ಪ್ರದೀಶನ್ ದೀಕ್ಷಾ ಅಮ್ಮ ಹುಷಾರುಲ್ಲೇರು ಅನ್ನಂದು ಹುಷಾರುಲ್ಲೇರು ತೊಂದರೆಚ್ಚು ಆರು ದುಂಬು ತೋಟದ ಬೆಲೆಗೆ ಪೋನಿತ್ತೇರು
ಇತ್ತೆ ಪಿರ ಸ್ಟಾರ್ಟ್ ಮಲ್ದೇರಿ ನೀಲ ಕೋಡಲ್ಲಿ ಇತ್ತನಿಗೆ ಬೇಲೆ ಅಂಚ ಪೋದಿತ್ತೇರು ನಾನು ಎಲ್ಲೇ ಪೋದು ತೂಡತ್ತೆ ಅಮ್ಮನ ಎಲ್ಲ ನಾಗರ ಪಂಚಮಿ ಪೋಂದಿಲ್ಲ ಅದು ಮಂಡೆಲ್ಲ ಪೋಯರ ಬಲ್ಲಿ ಕಣ್ಣನಿಲ್ಲ ಏ ಬನ್ನಿ ಮಂಡೆ ಪೋಲಿ ಹಣ್ಣು ಕಟೀಲ್ ಓ ಮಸ್ತ್ ದಿನಾಯಕ ಬೈದರು ಹಣ್ಣು ಕಟೀಲ್ ಸೌಮ್ಯ ಕೇಶವ ಹಲೋ ಚಿಕ್ಕಮ್ಮ ಇರಿಗೆ ಬಾಳೆ ತೋಜೆ ಬಾಳೆ ಬಾಳೆ ತೋಜಲೆ ಅಲ್ಲ ಕೇಶವನ್ನಗೆ ಅಂದೆ ಅಲ್ಲ ಇನ್ನ ಗ್ರಾನಿ 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 ಬಾಬದ ಗ್ರ್ಯಾಂಡ್ ಮಾ ಆಲ್ಕೇನು ಜಲ್ ಬಿಜಿಯೇ ಅಂದೆ ಫುಲ್ ಬಿಜಿ ಅತೆ ಬೊಕ್ಕೇರು ಹಾಯ್ ಅಕ್ಕ ಇಂಚಲ್ಲರ್ ಯಾನ್ ಸೂಪರ್ ಉಲ್ಲೆ ಕೀರ್ತಿಕಾ ಅಮ್ಮ ಹುಷಾರುಲ್ಲೇರು ಪ್ರದೀಕ್ಷಾ ಡ್ಯಾನ್ಸಿಂಗ್ ಸ್ಟಾರ್ ಹಾಯ್ ಬಾಬು ಹಲೋ ಹಲೋ ಪಾಲ್ನೆ ಇರೇಗವೇ ಹಲೋ ಬಂದ್ಪುನು ಇದೇನದು ಕೇಳಿಕೊಂಡೆ 15 ನಿಮಿಷ ಅಂತ ಹೇಳಿ 20 ನಿಮಿಷ ಆಯ್ತು ಈಗ ಶುರು ಮಾಡ್ತಾರೆ ಯಾರು ಅಂತ ಅವು ಒಂದು ದುಂಬುದಕಲ್ ಪಂಡೆರ ಸಮ ಅಂಡ್ ನನದ ಜನರೇಷನ್ ಅವು ಕೂಡ ಫಾಲೋ ಮಲ್ಪುಜೇರು ಅಂಡ ಯಾ ಮಲ್ಪೆ ಯಾನೊಂದು ಚೂರು ಮಲ್ಪೆ ಕೆಲವುದ ವಿಷಯ ಫಾಲೋ ಮಲ್ಪೆ ದಯಪಂಡ ಕೆಲವು ಅರ್ಥ ಒಪ್ಪುನದೆ ಅಂಚ ಅದು ನೆಕ್ಸ್ಟ್ ಜನರೇಷನ್ ನಮ ಪಂಡದು ಕೊರಂಡ ಅಕಲ್ಲ ಕಂಟಿನ್ಯೂ ಮಲ್ಪೇರು ಆತೆ ನಂದು ಇಜಿನಲ ದುಂಬುದ ಪುರ ಉಂಡು ಹಣ್ಣು ಕಟ್ಟಿ ಗುಡ್ ನೈಟ್ ಓ ಬತ್ತಲ್ಲ ಗುಡ್ ನೈಟ್ ಓಕೆ ಬಬ್ಬಿ ಪೂಜಾರಿ ಗುಡ್ ನೈಟ್ ಈರು ಪಂಡಿಜರ್ ಬಬ್ಬಿ ಪೂಜಾರಿ ಏರ್ ಪಂಡದು ಇನ್ನು ಗುರ್ತೊಂಡು ಪಂಡರತೆ ನಾನು ಇನ್ಸ್ಟಾಗ್ರಾಮ್ ಸರ್ಚ್ ಅನ್ಬಾರ ಇನ್ಸ್ಟಾಗ್ರಾಮ್ ಒಟ್ಲ ಬಬ್ಬಿ ಪೂಜಾರಿ ಪಂಡದೆ ಉಂಡ ಬಾಲೆನೂರ ತೋಜ ಅವಡಿಗೆ ಅಲ್ಕೇನು ಜಲಿಯೇ ತೋಜಾಯರಂದ್ರೆ ಅಲ್ಲೇ ತುಯರ ಅಲ್ಕೇನು ಜಲ್ ಇತ್ತೆ ನಮ್ಮ ಪೋಕ್ರಿ ಲಚ್ಚು ಆತಲ್ಲ ಅದೇಪ ತೂಲೆವಲು ಉಂದೆ ಅಲ್ಲಿ ತೂಲೆಪ್ಪ ಮಗೆ ಉಂದೆ ಅಲ್ಕೇನು ಜಲ್ ಎತ್ತಲ ಪನ್ಯರೆ ಕೇನಿರದಾಲ ಇತ್ತಂದ ಕೇಳನೆ ಬೊಕ್ಕ ಲೆಫ್ಟ್ ಆಪೇನು ಒಂತೆ ಪುಟ್ಟು 2 ನಿಮಿಷ ಓ ಯಾನ್ ಈರೆಗೆ ಸೀನಿಯರ್ ಇನ್ಸ್ಟಾಗ್ರಾಮ್ ನೇಮ್ ಚೇಂಜ್ ಅಂದ ಇನ್ಸ್ಟಾಗ್ರಾಮ್ ನೇಮ್ ಚೇಂಜ್ ಯಾನ್ ಈರೆಗೆ ಸೀನಿಯರ್ ಒಲ್ಪದಾರ್ ಪಲ್ಲೆ ಅಶೋಕ್ ಪೂಜಾರಿ ಹಲೋ ಈಗ ಮಗಲೆಗೆಲ್ಲ ಹಾಯ್ ಸಾನ್ವಿಗೆ ಬಾ ಡ್ಯಾನ್ಸಿಂಗ್ ಸ್ಟಾರ್ ಅದು ಸ್ಪೆಷಲ್ ಇನಿ ಇಜ್ಲೆತ್ತಂಡು ಬೊಕ್ಕ ನುಂಗೆ ವೀಸಿದ ಪೊಣ್ಣು ಈ ವೀಸಿ ಎತ್ತತ ಪೂಜಾರಿ ದೀಪ್ತಿ ಚಮಿ ಕಣ್ಣಲ್ಲಿ ಬಾಲೆಂದು ಬಂದುಲಿಗೆ ಚಮ್ಮಿ ಬಿರ್ವಾಸ್ ಹಲೋ ಹೇಗಿದ್ದೀರಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಶೋಕ್ ಪೂಜಾರಿ ವನಸಾಂಡ್ ವೆಜ್ ಬೊಕ್ಕ ಪೋಲೆ ಅಬ್ಬ ಮೇರೆ ಮಗಳು ಮತ್ತೇನಾದ್ರು ಹೇಳಿಕುಂಟಾ ಎಲ್ರಿಗೂ ನಮ್ಮ ನೆಕ್ಸ್ಟ್ ಫಂಕ್ಷನ್ ಓಲಾಂಡ್ಲ ಮೀಟ್ ಆವ ಅಲ್ಪ ಯಾನೆ ಪಾತೆರ್ವೆ ಅವೇ ಆತ್ನೇಟ ಕ್ವೆಶ್ಚನ್ ಮಾರ್ಕ್ ಇಪ್ಪಡು ಪುತ್ತೂರು ದಾಲೆನಾ ಬಬ್ಬಿ ಪೂಜಾರಿ ಇನ್ನ ಪುದರೆಂಚಿ ಭವ್ಯ ಅಂದ ಎನ್ನ ಹಸ್ಬೆಂಡ್ನ ಕ್ಲಾಸ್ಮೇಟಾ ಹಸ್ಬೆಂಡ್ನ ಕ್ಲಾಸ್ಮೇಟ್ ಎನ್ನ ಸೀನಿಯರ್ ಆದಿತ್ತನ ಇರ ಹಸ್ಬೆಂಡ್ನ ಕ್ಲಾಸ್ಮೇಟ್ ಆದಿಪ್ಪೊಡುಂಜ ಗುಡ್ ನೈಟ್ ಟೇಕ್ ಕೇರ್ ಮಮತಾ ಕನವರಿಕೆ ಹಲೋ ಹೇಗಿದ್ದೀರಿ ಕನವರಿಕೆ ಅವ್ರ ಹೆಸರೆಂತ ಕನವರಿಕೆ ಅಂತ ಉಂಟಲ್ಲ ನಿಮ್ಮ ಹೆಸರೆಂತ ಲೋಕೇಶ್ ಹಲೋ ಬೇಗ ಮಾತಾಡಿ ಅಲ್ಲ ನಾನು ಮತ್ತೆ ಲೆಫ್ಟ್ ಆಗ್ತೇನಲ್ಲ ಕವನವಾ ಓಕೆ ಕವನ ನೋಡಿ ನನ್ನ ಹೆಸರು ಕವಿತಾ ನಿಮ್ಮ ಹೆಸರು ಕವನ ಕವಿತೆ ಕವನ ಎರಡು ಸೊಂದೆ ಅಲ್ಲ ಅರ್ಥ ಕವಿತೆ ಕವನ ಕಾವ್ಯ ಎಲ್ಲ ಬ್ಲರ್ ಉಂಡಾ ಇಲ್ಲ ಅಲ್ಲಿ ಕಾವ್ಯನಾ ಓಕೆ ಬಾಯ್ ಗುಡ್ ನೈಟ್ ಲಚ್ಚು ಮೋಸ್ಟ್ಲಿ ನೆಟ್ವರ್ಕ್ ಪೋಣ ಅಂದು ಬ್ಲರ್ ಉಂಡಾ ಕರೆಕ್ಟ್ ತೋಜೇನಾ ತನ್ನಾತಿಗೆ ಕಟ್ಟಾಪುನ ಅಂದು ಉಂಡು ಓಕೆ ಅಂಚಂಡ ಹಸ್ಬೆಂಡ್ ಇನ್ನ ಸೀನಿಯರ್ ಅತ್ತ ಇತ್ತೇರು ಅಂದಂದು ಸೀನಿಯರ್
ಆನೆಂಕಾರ 3 ವರ್ಷಕ್ಕೆ ಮಲ್ಲವೇ ಆರು ಕಾಲೇಜಿಗೆ ಲೇಟ್ ಸೇರ್ನಾಗ ಎಂಚಾದು ಬೆಣ್ಣೆ ದೋಸೆ. ಓ ಬೆಣ್ಣೆ ದೋಸೆ, ನೀವು ದಾವಣಗೆರೆಯವರಲ್ಲ? ಓಕೆ ಓಕೆ, ತುಂಬ ದಿನ ಆಯಿತು ನೀವು ಕಮೆಂಟ್ ಬರದೆ, ಹಾಗೆ ನನಗೆ ಗೊತ್ತಾಗಲಿಲ್ಲ. ಬೆಣ್ಣೆ ದೋಸೆ, ನಿಮ್ಮ ದಾವಣಗೆರೆಗೆ ಬರುವ ಬೆಣ್ಣೆ ದೋಸೆ ತಿನ್ಲಿಕ್ಕೆ. ಗುಡ್ ನೈಟ್ ಕುಡಿ, ನಿನ್ನ ಕರ್ಮ ನಿನ್ನ. ಎಸ್, ನಾಳೆಲ್ಲ ಇನ್ನು ಯಾವಾಗ ಹೇಳ್ತೇನೆ, ವಾರಕ್ಕೆ ಒಂದ್ಸಲ ಲೈವ್ಗೆ ಬರೋದು. ಇನ್ನು ಬರುವಾಗ ಇದು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ, ಫಸ್ಟಿಗೆ ಹೇಳ್ತೇನೆ ಯಾವಾಗ ಲೈವ್ಗೆ ಬರ್ತೇನೆ. ನಾನು ದಿನ ಲೈವ್ಗೆ ಬರಲಿಕ್ಕೆ ಆಗ್ತಿಲ್ಲ ನನಗೆ, ಯಾಕಂತ ಹೇಳಿದರೆ ಮಗು ಕೂಡ ಸಣ್ಣವಳು ನೋಡಿ, ಅಲ್ಲಿ ಕಷ್ಟ ಬರ್ತಿದ್ದಾರೆ. ಸೊ ಸುಮ್ಮನೆ ಅವ್ರಿಗೆ ಯಾಕೆ ಎಲ್ಲ ಕಷ್ಟ, ನನಗೆ ಕೂಡ ಬೇಜಾರಾಗ್ತದೆ ಅವ್ರು ನೋಡಿ ನೋಡಿ. ಅದಕ್ಕೆ ಇನ್ನು ವಾರಕ್ಕೆ ಒಂದೇ ಸಲ ಲೈವ್ಗೆ ಬರೋದು. ಬನ್ನಿ ಬನ್ನಿ, ಬೆಣ್ಣೆ ದೋಸೆ ತಿನ್ನಿ. ಆಯ್ತಾಯ್ತು, ಬರುವ. ನನಗೆ ಒಂದು ಕಳಿಸಿಕೊಡಿ ಪಾರ್ಸೆಲ್. ದೂರ ಉಂಟಲ್ಲ ನಮಗೆ, ಮಂಗಳೂರಿಂದ ಅಲ್ಲಿಗೆ ದೂರ ಉಂಟು, ಅದಕ್ಕೆ ನೀವು ಕಳಿಸಿಕೊಡಿ ಪಾರ್ಸೆಲ್ ಬೆಣ್ಣೆ ದೋಸೆ. ಅದಕ್ಕೆ ಎಂತ ಇದು ಅದೆಂತ ಪೇಪರು, ಅವಿಚಿನ ಪೇಪರಿ, ಅವು ಒಂದು ಸ್ಟೀಲ್ ಕಲರ್ದ ಅದರಲ್ಲಿ ಹಾಕಿ ಕೊಡಿ, ಎಂತ ಹಾಳಾಗದಾಗೆ. ಗಂಚು ಮುತು ಕುಡಿ ಆಂಟಿ ತಾರೆ ನಿನ್ನ ದಾಯ್ತಾ ತನ್ನ ಪಾನು ನಿಕ್ಕೆ ಕಲ್ಪ ಬಂತು ನಿನ್ನ ವೀಡಿಯೋ ಬಂತು ಪಾಡ್ಜಿ ವ್ಲಾಗ್ ಬೊಕ್ಕ ಬಂತು ಅವ ಉಂಟು ನಿನ್ನ ಮೊಬೈಲ್ ಶಾಪಿಗೆ ಬರ್ತದೆ ವೀಡಿಯೋ ಮಾಡ್ತೀನಿ. ಓಕೆ ಗೈಸ್, ಇನ್ನು ನಾಳೆಲ್ಲ ಇನ್ನು ಬರುವ ವಾರದಲ್ಲಿ ಸಿಗುವ. ವ್ಲಾಗ್ ಎಲ್ಲ ದಿನ ನೋಡ್ತೇವೆ, ವ್ಲಾಗಲ್ಲಿ ದಿನ ಸಿಗುವ, ಮತ್ತು ಲೈವಲ್ಲಿ ವಾರಕ್ಕೊಂದ್ಸಲ ಸಿಗುವ ಅಂತ ಹೇಳ್ತಾ, ಸೊ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಕೂಡ. ವರ್ಷದ ಮೊದಲ ಹಬ್ಬ, ಎಲ್ಲ ಹಬ್ಬಗಳು ಖುಷಿಯನ್ನು ನೀಡಲಿ ನಿಮಗೆ, ಮತ್ತೆಂತ ಜೀವನ ಫುಲ್ ಹಬ್ಬವೇ ಆಗಿರಲಿ ಅಂತ ಹೇಳ್ತಾ, ಸೊ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಪಾರ್ಸೆಲ್ ಮಾಡಿ ಹಾಕುವ ಅಕ್ಕ ದೋಸೆ, ಹಾಕಿ ಅಡ್ರೆಸ್ ಕಳಿಸ್ತೇನೆ ಬೇಕಾದರೆ. ಬಾಯ್ ಎಲ್ರಿಗೂ ಕೂಡ ಗುಡ್ ನೈಟ್, ಟೇಕ್ ಕೇರ್.